ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶೋಕ್ ಜಿ ಅಂತ. ಇವತ್ತು ದೂರ ಟ್ರಾವೆಲ್ ಮಾಡೋದು ಕರ್ನಾಟಕದಲ್ಲಿ ಫೇಮಸ್ ಆಗಿರೋ ಒಂದು ಪ್ಲೇಸ್ ಉಂಟು. ಆ ಪ್ಲೇಸಿನ ಹೆಸರು ಆಗುಂಬೆ ಅಂತಾರೆ. ಆಗುಂಬೆಗೆ ಇವತ್ತು ಹೋಗುದು, ಅಲ್ಲಿಯ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋದು. ಬನ್ನಿ. ಒಳ್ಳೆ ರೀತಿಯಲ್ಲಿ ಇವತ್ತು ಚಳಿ ಉಂಟು, ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು. ನಮ್ಮ ಮನೆಯ ಜೂಲಿ ಬಂತು ಇವತ್ತು. ಜೂಲಿ ನಮ್ಮ ಮನೆ ಜೂಲಿ ಇಲ್ಲಿ ಉಂಟು. ಇವತ್ತು ದೂರ ಟ್ರಾವೆಲಿಂಗ್ ಮಾಡುದು ನಾವು. ಜೂಲಿ ಇವತ್ತು ದೂರ ಹೋಗುದು ನಾವು ಆಗುಂಬೆಗೆ ಹೋಗುದು. ಆಗುಂಬೆ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುದು. ಬನ್ನಿ ಸೀದಾ ಹೋಗೋ ನಾವು. ಬನ್ನಿ. ಕಮಾನ್ ಜೂಲಿ ನನ್ನೊಟ್ಟಿಗೆ ಫಸ್ಟ್ ಟೈಮ್ ಇಷ್ಟುವರೆಗೆ ನಿಲ್ಲಿಸಿ ಒಂದು ಅರ್ಧ ಗಂಟೆ 1 ಗಂಟೆ ಆಯ್ತು. ಇಲ್ಲಿ ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು, ಒಳ್ಳೆ ರೀತಿಯಲ್ಲಿ ಚಳಿ ಉಂಟು, ಒಳ್ಳೆ ರೀತಿಯಲ್ಲಿ ಗಾಳಿ ಉಂಟು, ಒಳ್ಳೆ ಮುಳಿ ಬಂದಿದೆ. ಇದನ್ನು ನಮ್ಮೂರಲ್ಲಿ ಮುಳಿ ಅಂತಾರೆ, ನಿಮ್ಮೂರಲ್ಲಿ ಏನು ಅಂತಾರೆ ಅಂತ ಹೇಳಿ. ನಮ್ಮರಲ್ಲಿ ಮುಳಿ, ಇದು ದನಕ್ಕೆ ಹಾಕ್ತಾರೆ. ಈಗ ಒಣಗಲಿಲ್ಲ, ಒಣಗುವಾಗ ಇಲ್ಲಿ ಒಂದು ಪಕ್ಷಿಯ ಗೂಡಿತ್ತು, ನಾನು ಮೊನ್ನೆ ತೋರಿಸ್ತೇನೆ. ಅದರಲ್ಲಿ 2 ಮೊಟ್ಟೆ ಇತ್ತು, ಅದರಲ್ಲಿ ಉಂಟಂತ ನೋಡುವ. ಈಗ ನಾನು ನೋಡಿರ್ಬೋದು ಆ ಪಕ್ಷಿ, ಇಲ್ಲೆಲ್ಲಿ ನೋಡಿದ್ದೇನೆ. ಆ ಮೀನು ಬಂತು, ಮೀನು ಬಂಗುಡೆ, ಬೂತಾಯಿ, ಮರ್ವಾಯಿ ಮೀನು ಬಂತು. ಮೀನು ಬಾ. ಆಗುಂಬೆಯಲ್ಲಿರುವುದು ಕರ್ನಾಟಕದ ಫೇಮಸ್ ಆಗಿರೋ ಒಂದು ಪ್ಲೇಸ್, ಸೂಪರ್ ವೈಬಿರೋ ಪ್ಲೇಸ್. ಕರೆಕ್ಟ್ ಲೊಕೇಶನ್ ಅಲ್ಲಿ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ತೀರ್ಥಹಳ್ಳಿ ಎಂಬ ಪ್ಲೇಸ್ ಅಲ್ಲಿ ಇರುವುದು ಆಗುಂಬೆ. ನಾನು ಒಮ್ಮೆ ಹೋಗಿದ್ದೇನೆ. ಸೂಪರ್ ವೈಬಿರೋ ಪ್ಲೇಸ್. ಆಗುಂಬೆ ಘಾಟ್ ಅಂತ ಹೇಳ್ತಾರೆ, ಅಲ್ಲಿ ಅಷ್ಟು ವೈಬಿರೋ ಪ್ಲೇಸ್ ಈ ಆಗುಂಬೆ. ಆಗುಂಬೆ ಎಷ್ಟು ಎತ್ತರದಲ್ಲಿ ಉಂಟು? ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಉಂಟು? 823 ಮೀಟರ್ ಎತ್ತರದಲ್ಲಿ ಇರುವ ಒಂದು ಪ್ಲೇಸ್ ಆಗುಂಬೆ. ನಮ್ಮ ಮನೆಯ ಜೂಲಿ ಸಹ ಬಂದಿದೆ, ಇಲ್ಲಿ ಮಲಗಿದೆ. ಒಳ್ಳೆ ರೀತಿಯಲ್ಲಿ ಇವತ್ತು ಚಳಿ ಉಂಟು, ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು, ಒಳ್ಳೆ ರೀತಿಯಲ್ಲಿ ಗಾಳಿ ಉಂಟು. ಜೂಲಿ ಇಲ್ಲಿ ಉಂಟು. ನಾವು ಆಗುಂಬೆ ಬಗ್ಗೆ ಇನ್ನಷ್ಟು ಮಾತಾಡುವ. ನನಗೆ ಅಷ್ಟನ್ನು ಗೊತ್ತಿಲ್ಲ, ಗೊತ್ತಿದ್ರು ನಿಮಗೆ ತಿಳಿಸಿಕೊಡ್ತೇನೆ. ಎಲ್ಲರಿಗೆ ಹ್ಯಾಪಿ ದೀಪಾವಳಿ ಬಂತು. ಎಲ್ಲರಿಗೆ ಹ್ಯಾಪಿ ದೀಪಾವಳಿ. ಮತ್ತೊಂದು ಹೇಳ್ಬೇಕಾದ್ರೆ ಆಗುಂಬೆಗೆ ಎಷ್ಟು ಮಳೆ ಬರುತ್ತದೆ ಹೇಳ್ಬೇಕಾದ್ರೆ 8000 mm ಮಳೆ ಬರುತ್ತದೆ ಈ ಪ್ಲೇಸ್ ಅಲ್ಲಿ, ಆಗುಂಬೆಯಲ್ಲಿ. ಆಗುಂಬೆಗೆ ಮತ್ತೊಂದು ಹೆಸರುಂಟು, ದಕ್ಷಿಣ ಭಾರತದ ಚಿರಪುಂಜಿ ಅಂತ ಹೇಳುತ್ತಾರೆ. ಈಗೇನೆ ಪಟಾಕಿ ಹೊಟ್ಟಿಸ್ತಾರೆ. ಪಟಾಕಿ ಹೊಟ್ಟಿಸುವಾಗ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ, ಮಕ್ಕಳೆಲ್ಲ ಜಾಗ್ರತೆ ಮಾಡ್ಕೊಳ್ಳಿ. ಹಾಗೆ ನೀವು ಹೇಳುದು ಆಗುಂಬೆಯಲ್ಲಿ ಎಷ್ಟು ಮಳೆ ಬರ್ತದೆ ಅಂತ ಹೇಳ್ತಾರೆ. ಹಾಗೆ ಆಗುಂಬೆಗೆ ಯಾಕೆ ನೀವು ಹೋಗ್ಬೇಕಂತ ಹೇಳ್ಬೇಕಾದ್ರೆ, ಇಲ್ಲಿ ಸೂರ್ಯ ಬರ್ತಾನೆ. ಆಚೆ ಮನೆಯ ಸೂರ್ಯ ಅಲ್ಲ, ಸೂರ್ಯ ನೋಡಲು, ಸನ್ಸೆಟ್ ನೋಡಲು ಒಳ್ಳೆ ರೀತಿ ವೈಬ್ ಇರ್ತಂತೆ ಈ ಪ್ಲೇಸ್ ಅಲ್ಲಿ, ಈ ಆಗುಂಬೆಯಲ್ಲಿ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಗೊತ್ತಿರೋನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಕೊಡುವುದು, ಎಕ್ಸ್ಪ್ಲೈನ್ ಮಾಡಿ ಕೊಡುವುದು. ಆಗುಂಬೆಯಲ್ಲಿ ಟ್ರಕ್ಕಿಂಗ್ ಉಂಟು, ಒಂದು ಟ್ರಕ್ಕಿಂಗ್ ಉಂಟು, ನರಸಿಂಹ ಪರ್ವತ ಟ್ರಕ್ಕಿಂಗ್ ಅಂತ. ಇದು ಎಷ್ಟು ಗಂಟೆಯ ಟ್ರಕ್ಕಿಂಗ್? 7-8 ಗಂಟೆಯ ಟ್ರಕ್ಕಿಂಗ್. ಎಷ್ಟು ಕಿಲೋಮೀಟರ್ ಉಂಟು? 13 ಕಿಲೋಮೀಟರ್ ಉಂಟು ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಇದು ಯಾವ ರೀತಿಯಲ್ಲಿ ಟ್ರಕ್ಕಿಂಗ್ ಮಾಡುದು? ನೀವೊಂದು ಗುಂಪು ಮಾಡಿಕೊಂಡು ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಕೇಳಿಕೊಂಡು ಮಳೆಗಾಲ ನಂತರ ಹೋದರೆ ಟ್ರಕ್ಕಿಂಗ್ ಒಳ್ಳೆಯದು. ಅಕ್ಟೋಬರ್ ಇಂದ ಡಿಸೆಂಬರ್ ತನಕ ಹೋದ್ರೆ ಒಳ್ಳೆಯದು ಟ್ರಕ್ಕಿಂಗ್. ಆ ಟೈಮಲ್ಲಿ ಒಳ್ಳೆ ರೀತಿಯಲ್ಲಿ ಚಳಿಗಾಲ, ಇಲ್ಲದ್ರೆ ಮಾರ್ಚ್ ವರೆಗೆ ಹೋದ್ರೆ ಒಳ್ಳೆದಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಗೊತ್ತಿರುವಾಗ ಎಕ್ಸ್ಪ್ಲೈನ್ ಮಾಡಿದ್ದು. ನೀವು ನರಸಿಂಹ ಪರ್ವತ ಆಗುಂಬೆ ಟ್ರಕ್ಕಿಂಗ್ ಮಾಡಿದವರು ಇದ್ದಾರೆ, ಒಮ್ಮೆ ಕಮೆಂಟ್ ರೀತಿಯಲ್ಲಿ ಹೇಳಿ. ಎಲ್ಲರಿಗೆ ತಿಳಿಬಹುದು, ನನಗೆ ಸಹ ತಿಳಿಬಹುದು. ಆಗುಂಬೆಯ 5 ಕಿಲೋಮೀಟರ್ ದೂರದಲ್ಲಿ ಕೆಲವು ರೀತಿಯ ಜಲಪಾತಗಳುಂಟು. ನೋಡ್ಲಿಕ್ಕೆ ಸೂಪರ್ ವೈಬ್ ಇರುವ ಪ್ಲೇಸ್ ಜಲಪಾತಗಳುಂಟು. ಮತ್ತೊಂದು ಹೇಳ್ಬೇಕಾದ್ರೆ ಏರ್ ಪಿನ್ ಆದ್ರೆ ಬೆಂಡ್ ಹೀಗೆ ಹೋಗುವುದಿಲ್ಲ, ಅದು 14 ಏರ್ ಪಿನ್ ಉಂಟಂತೆ ಈ ಪ್ಲೇಸ್ ಅಲ್ಲಿ. ಏರ್ ಪಿನ್ ಈ ಏರ್ ಪಿನ್ ಅಲ್ಲ, ಅದಕ್ಕೆ ಏರ್ ಪಿನ್ ಅಂತ ಹೇಳ್ತಾರಲ್ಲ, ಇದು ಬೆಂಡ್
ಈಗ ಈಗಿರುವ ಬೆಂಡೆ ಅದು 14 ಉಂಟು ಈ ಪ್ಲೇಸ್ ಅಲ್ಲಿ ಆಗುಂಬೆಯಲ್ಲಿ. ನಾನೊಮ್ಮೆ ಹೋಗಿದ್ದೇನೆ, ಕಾರಲ್ಲಿ ಹೋಗಿದ್ದು, ನಾನೆಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿದ್ದಂತ ಕಾಣ್ತದೆ, ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. 14 ಏರ್ ಪಿನ್ ಉಂಟು ಈ ಪ್ಲೇಸ್ ಅಲ್ಲಿ. ಆಗುಂಬೆಯಲ್ಲಿ ಲೇಕ್ ಮತ್ತು ಬೋಟಿಂಗ್ ಸರ್ವಿಸ್ ಉಂಟು. ಅದು ಎಲ್ಲಿ ಅಂತ ಹೇಳ್ಬೇಕಾದ್ರೆ ಆಗುಂಬೆಯಲ್ಲಿ ಒಂದು ಚೆಕ್ ಪೋಸ್ಟ್ ಉಂಟು, ಅರಣ್ಯ ಇಲಾಖೆಯ ಚೆಕ್ ಪೋಸ್ಟ್ ಉಂಟು. ಅದರ ಹತ್ತಿರ ಇರುವುದು ಈ ಬೋಟಿಂಗ್ ಸರ್ವಿಸ್ ಮತ್ತು ಒಂದು ಲೇಕಿನಲ್ಲಿ ಇರುವುದು ಬೋಟಿಂಗ್. ಹಾಗೆ ನಾನು ಹೇಳಿದ್ದು. ಮತ್ತೆ ಹೇಳ್ಬೇಕಾದ್ರೆ ಇದು ಮಂಗಳೂರಿನಿಂದ ವಿಮಾನ ನಿಲ್ದಾಣದಿಂದ 100 ಕಿಲೋಮೀಟರ್ ಇರುವುದು. ಮತ್ತೊಂದು ಹೇಳ್ಬೇಕಾದ್ರೆ ಇಲ್ಲಿ ಪ್ರೈವೇಟ್ ಬಸ್ ಉಂಟು, ಗವರ್ಮೆಂಟ್ ಬಸ್ ಉಂಟು, ಎಲ್ಲ ಉಂಟು ಈ ಏರಿಯಾಕ್ಕೆ. ಮಾತ್ರ ಗಂಟೆಗೆ ಒಮ್ಮೆ ಇರುವುದಂತ ಕಾಣ್ತದೆ, ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ನೀವು ಓದೋರು ಇದ್ರೆ, ನಾನು ಹೋಗಿದ್ದೇನೆ, ಆದ್ರೆ ಬಸ್ಸು ಅಲ್ಲಲ್ಲಿ ಓದೋದು, ಕಾರಲ್ಲಿ ಓದೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಇಡ್ತಾನೆ, ಬೆಲ್ ಐಕನ್ ಟೈಮ್ ಮಾಡಿ. ಟೈಮ್ ಮಾಡಿದ್ರೆ 7 ಗಂಟೆಗೆ ರಪ್ಕ ನಿಮಗೆ ವಿಡಿಯೋ ಬರ್ತದೆ. ಅಲ್ಲಿವರೆಗೆ ಎಲ್ಲರಿಗೆ ಜೂಲಿ, ಎಲ್ಲರಿಗೆ ಬಾಯ್ ಬಾಯ್.